ಕೊಳವೆ ಬಾವಿಯಲ್ಲಿ ನೀರಿಲ್ಲ ಎಂಬ ನೀರು ಸರಬರಾಜು ಇಲಾಖಾ ಅಧಿಕಾರಿಗಳ ಅವಕಾಶವಾದವನ್ನ ಡಿವೈಎಫ್ಐ ಕಾರ್ಯಕರ್ತರು ಸುಳ್ಳೆಂಬುದಾಗಿ ಸಾಬೀತುಪಡಿಸಿ ಅಧಿಕಾರಿಗಳ ಕುತಂತ್ರ ಬುದ್ಧಿಯನ್ನ ಬಯಲುಗೊಳಿಸಿದ್ದಾರೆ. ಇದರಿಂದಾಗಿ ತುಮಿನಾಡು ಪರಿಶಿಷ್ಟ ಜಾತಿ ಹಾಗೂ ಪಂಗಡ ನಿವಾಸಿಗಳು ಅನುಭವಿಸುತ್ತಿದ್ದ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದಂತಾಗಿದೆ. ಇದು ವಿ4 ನ್ಯೂಸ್ನ ಫಲಶ್ರುತಿ ವರದಿಯಾಗಿದೆ. ತುಮಿನಾಡು ಪರಿಶಿಷ್ಟ ಜಾತಿ ಹಾಗೂ ಪಂಗಡ ನಿವಾಸಿಗಳ ಕಾಲನಿಯಲ್ಲಿರುವ ಕೊಳವೆ ಬಾವಿ ಪಂಪ್ ಹಾಳಾಗಿರುವ ಬಗ್ಗೆ ವಿ4 ನ್ಯೂಸ್ ಚಾನೆಲ್ ಸಮಗ್ರವಾದ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಅಧಿಕಾರಿಗಳನ್ನ ಎಚ್ಚರಗೊಳಿಸಿ ಕುಂಬ್ಳೆ ವಾಟರ್ ಅಥಾರಿಟಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೇವಲ ಒಬ್ಬ ಮಾಮೂಲಿ ಟೆಕ್ನಿಷಿಯನ್ನ ಮಾತಿನಂತೆ ಕೊಳವೆ ಬಾವಿಯಲ್ಲಿ ನೀರಿಲ್ಲವೆಂಬುದಾಗಿ ಮೇಲಾಧಿಕಾರಿಗಳಿಗೆ ವರದಿ ನೀಡಿದರು. ಇದರಿಂದ ಆಕ್ರೋಶಿತರಾದ ಊರವರು ಅಧಿಕಾರಿಗಳ ಅವಕಾಶವಾದ ಸರಿಯಲ್ಲ, ಕೊಳವೆ ಬಾವಿಯಲ್ಲಿ ನೀರಿದೆ ಎಂಬುದಾಗಿ ಹೇಳುತ್ತಿರುವ ಮಧ್ಯೆ ಕುಂಜತ್ತೂರಿನ ಡಿವೈಎಫ್ಐ ಕಾರ್ಯಕರ್ತರು ರಂಗಕ್ಕಿಳಿದು ಬುಧವಾರದಂದು ಮಿಷನರಿಗಳನ್ನು ತಂದು ಕೊಳವೆ ಬಾವಿಯೊಳಗೆ ತುಂಡರಿಸಲ್ಪಟ್ಟಿದ್ದ ಪೈಪ್ಗಳನ್ನು ತೆಗೆದು ಹೊಸ ಪೈಪ್ಗಳನ್ನು ಹಾಕಿ ನೀರಿರುವುದನ್ನು ಖಚಿತಪಡಿಸಿ ಸುಮಾರು 1 ತಾಸುಗಳ ತನಕ ನೀರನ್ನ ತೆಗೆದು ಗ್ರಾಮಸ್ಥರಿಗೆ ತೋರಿಸಿಕೊಟ್ಟಿದ್ದಾರೆ. ಬಳಿಕ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹಾಕಿ ಎಲ್ಲ ವೆಚ್ಚವನ್ನು ಅವರೇ ಕೈಯಿಂದಲೇ ಹಾಕಿ ಗ್ರಾಮಸ್ಥರಿಗೆ ನೀರಿನ ವ್ಯವಸ್ಥೆಯನ್ನೂ ಮಾಡಿಕೊಟ್ಟಿದ್ದಾರೆ. అయిన కొంచెం వార్తను కొరదు జనకులకు అది అధికారులకు తెరిపవనంచిన బిఫోర్ నీకు ఎంకలు ధన్యవాద ಅವದಕ್ಕನೆ ನೀರು ಪರಿಹಾರ ಜನ 7 ತಿಂಗಳಾಂಡು అయిన ಇತ್ತೆ ಕುಂಜತೂರು ವಿಲೇಜ್ ಕಮಿಟಿ ಡಿವೈಎಫ್ ಬಗೆಟ್ ರಿಪೇರಿಗೆ ತೊಂದರೆ ಅಂಚನೆ ಅಧಿಕಾರಿಗಳು ನನ್ನಲ್ಲ ಪರ್ಪುನ ನೀರಿಗೆ ಬೊಕ್ಕ ಕಲ್ಪನ ಶಾಲೆ ಬೊಕ್ಕ ಹುಲ್ಲುನ ಇಲ್ಲಿ ಇಂದಕ್ಕೆ ಪೂರ ಆದ್ಯತೆ ಕೊರಡು ಇಂದು ಮನುಷ್ಯನ ಪ್ರಾಮುಖ್ಯವಾಯಿನ ಒಂದು ಇಂದು ಬೊಕ್ಕ ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ದನಾಗ ಅವು ನೀರು ಹೆಜ್ಜೆ ಇಟ್ಟು ಅವು ಪೊಟ್ಟು ಬೋರ್ವೆಲ್ ಪಂಡದು ಬುಡ್ದು போತಾರೆ ಅಂಚಾದು ಡಿವೈಎಫ್ಐ ಕುಂಜತೂರು ಯೂನಿಟ್ ಅಯ್ನ ಎದ್ದೊಂದು ಅಯ್ನ ರಿಪೇರಿ ಮಾಡ್ತದೆ ಮಾತೆರೆಗಳ ಪರಿಹಾರ ನೀರು ಮಂತದು ಕೊರ್ಪುನ್ ಬಂದದು ಅಯ್ನ ಎಂಕಲು ಅಭಿವಾದನೆ ಮಾಡ್ತದೆ. ಒಟ್ಟಿನಲ್ಲಿ ಅಧಿಕಾರಿಗಳ ಆಲಸ್ಯ ಬುದ್ಧಿಗೆ ತಡೆ ಹಾಕಿ ಇಲ್ಲಿಯ ಜನರ ನೀರಿನ ಸಮಸ್ಯೆಯನ್ನ ನೀಗಿಸಿದ್ದಾರೆ. ಇದು ವಿ4 ನ್ಯೂಸ್ಗೆ ಸಿಕ್ಕ ಫಲಶ್ರುತಿಯಾಗಿದೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.